ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಫನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ವಿತ್ ಮೈ ಮಾಮ್ ಅಂಡ್ ಬ್ರದರ್. ಸೊ ಈ ಫನ್ ಚಾಲೆಂಜ್ ಅಲ್ಲಿ ಏನು ಅಂದ್ರೆ ಇಲ್ಲಿರೋದು ಮೈದಾ ಹಿಟ್ಟ ಗೋಧಿ ಹಿಟ್ಟಿದೆ ಅಂಡ್ ಇಲ್ಲಿರೋದು ಒಂದು ಗ್ಲಾಸ್ ಆಯ್ತಾ. ಈ ಗ್ಲಾಸ್ ಅಲ್ಲಿ ಎಲ್ಲ ಚಿಟ್ಸ್ ಇದೆ. ವೆರಿ ಸಿಂಪಲ್ ಗೇಮ್ ಆಗಿರುತ್ತೆ. ಬೇಸಿಕ್ಲಿ ಅಮ್ಮ ಸೆಲೆಕ್ಟ್ ಮಾಡಬೇಕು ಈ ಚಿಟ್ ಪ್ರಕಾರ ಯಾರು ಹೇಗೆ ಅಂತ. ಇದ್ರ ಮೂಲಕ ನಿಮ್ಗೆ ಗೊತ್ತಾಗುತ್ತೆ ನಾನು ಒಳ್ಳೆಯವಳ ನಮ್ಮ ಅಣ್ಣ ಒಳ್ಳೆಯವನ ಅಂತ. ನಾನೇ ಒಳ್ಳೆಯವಳು. ಸೊ ತಡ ಮಾಡದೆ ಗೇಮ್ ನ ಸ್ಟಾರ್ಟ್ ಮಾಡೋಣ, ಓಕೆನಾ? ಫಸ್ಟ್ ಚಿಟ್ ಪಿಕ್ ಮಾಡ್ಕೊಂಡು, ಬಟ್ ಅದಕ್ಕೂ ಮುಂಚೆ ನಾನು ನನ್ನ ಹೇರ್ ನ ಟೈ ಅಪ್ ಮಾಡ್ಬೇಕು. ಬಿಕಾಸ್ ಯಾರ ಬಿಹೇವಿಯರ್ ಹೆಂಗಿರುತ್ತೆ ಅದ್ರ ಪ್ರಕಾರ ನಮ್ಮನ್ನ ಈ ಗೋಧಿ ಹಿಟ್ಟಲ್ಲಿ ಮುಳುಗಿಸ್ತಾರೆ, ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಗೇಮ್ ನ. ನೀವ್ ಹೇಳಿ ಆಯ್ತಾ ಯಾರ್ ಕಪ್ಪು ಅಂತ. ಅವ್ನು ನನ್ ಕಪ್ಪು ಅಂತೆ, ಅವನೇ ಕಪ್ಪು. ಸೊ ಇದ್ರಲ್ಲಿ ಇವಾಗ ಶಫಲ್ ಮಾಡ್ತಾ ಇದ್ದೀನಿ ಆಯ್ತಾ. ಏನಿದೆ ಅಂತ ಗೊತ್ತಿಲ್ಲ ಚಿಟ್ಟಲ್ಲಿ, ಬಟ್ ಇದ್ರ ಪ್ರಕಾರ ಮಾಡ್ಬೇಕು, ಓಕೆನಾ? ಯಾರು ಬೇಗ ಅಳೋದು, ಸೊ ಅಮ್ಮನಿಗೆ ಯಾರು ಬೇಗ ಅಳೋದು ಅನ್ಸುತ್ತೆ ಅವ್ರ ಮುಖನ ಮುಳುಗಿಸ್ಬೇಕು. ಯಾರು ತುಂಬಾ ಪೋಕಾರಿ ಅವನ ಮೂಗು ದೊಡ್ಡದಾಯ್ತಾ, ಅದಕ್ಕೆ ಅವನ ದೆಟ್ಟಕುದಿಲ್ಲ ತಲೆ. ಯಾರು ತುಂಬಾ ಪಾಪ, ಯಾರು ಪಾಪ? ನಾನ್ ಪಾಪ ಅಲ್ಲ, ಏನ್ ಪಾಪ? ಜೋರಿ ಬರ್ಲಿ. ಯಾರು ಪಾಪ? ಇಬ್ರು ಜೋರಿ. ಜೋರಲ್ಲ, ಜೋರತೆ ರಜೆ ಹುಡ್ಕವೆ. ಯಾರು ತುಂಬಾ ತಿಂತಾರೆ? ಅವನು ಜಾಸ್ತಿ ತಿಂತಾನೆ, ನಾನು ಬೇಗ ಊಟ ಬಿಟ್ಟು ಬೇರೆ ಎಲ್ಲ ತಿನ್ನೋದು ಇದು. ಊಟ ಒಂದು ಬೇಡ ಇದಕ್ಕೆ. ಉತ್ತರ ಕೂಡ ಚಿಟ್ಟು ತಿಟ್ಕೊಡುತ್ತೆ. ಅಮ್ಮ ಮೋಸ ಮಾಡಲಿಲ್ಲ. ಯಾರು ಜಾಸ್ತಿ ದುಡ್ಡು ಖರ್ಚು ಮಾಡೋದು? ಯಾರು ಜಾಸ್ತಿ ದುಡ್ಡು ಖರ್ಚು ಮಾಡೋದು? ಇಬ್ರು. ಮುಖದಲ್ಲಿ ಬೋರೆ ಬಲ್ಲಿ ಧೂಳತ್ತ ಮೋಸ ಅಲ್ವಾ? ಅವನ ಮುಳುಗ್ತಾ ಇಲ್ಲ. ಮೂಕುದಲ್ಲಿ ಹೋಗ್ಬಿಡೋದು ಕೂಡಿಗೆ. ಯಾರಿಗೆ ಬೇಗ ಕೋಪ ಬರ್ತದೆ? ಅವನಿಗೆ ಕೋಪ ಫಸ್ಟ್ ಅವನಿಗೆ. ಅಮ್ಮ ಫಸ್ಟ್ ಕೋಪ ಬರ್ಬಿಡು ಅಲ್ಲ ತಂಡಾಪುದು ಬೇಗ. ಕೋಪ ಯಾರಿಗೆ? ಕೋಪ ಫಸ್ಟಿಗೆ ಇವಳಿಗೆ ಬರ್ತದೆ. ಆದ್ರೆ ಇವಳಿಗೆ ಕೋಪ ಬಂದ್ರೆ ಪಕ್ಕ ತಂಡ ಆಗುದಿಲ್ಲ. ಒಂದು ವಾರದಲ್ಲಿ ಸಿಟ್ಟಲ್ಲಿ ಇರ್ತಾನೆ. ಇವಳ ಕೋಪ ಒಂದು ಸೆಕೆಂಡ್ ನಿಮಿಷ ಅಷ್ಟೇ. ಅಮ್ಮ ಫಸ್ಟ್ ಅವನು ಜಾಸ್ತಿ ಬೈದಲ್ಲ. ಯಾರಿಗೆ ಕೋಪ ಬೇಗ ಬರುತ್ತೆ? ಬೇಗ ಬರ್ತದೆ. ಕೋಪ ಬೇಗ ಬರ್ಪುಣ ಆಂಡ ಆಯ್ನ ಕೋಪ ಬರ್ಪಿನಿ ಬೇಟಾಂಡದ ಆಯ್ನ ಕೋಪ ಕಮ್ಮಿ ಇಲ್ಲ. ಕೋಪ ಬೇಗ ಬರ್ತದೆ, ಬೇಗ ಕಮ್ಮಿ ಆಗ್ತದೆ. ಇದು ಸ್ವಲ್ಪ ನಿಧಾನ ಆದ್ರೂ ನಿಧಾನ ಕಮ್ಮಿ ಆಗೋದು, ಸ್ವಲ್ಪ ಡೇಂಜರ್ ಇದು. ಯಾರಿಗೆ ತಿರುಗಾಡೋದು ಇಷ್ಟ? ಯಾರಿಗೆ ತಿರುಗಾಡೋದು ಇಷ್ಟ? ಬೇಗ ಬೇಗ ಇಂಪಾರ್ಟೆಂಟ್. ಅಮ್ಮಡೆ ಬೋರನ್ನು ಯಾರು ತುಂಬಾ ಇಷ್ಟ ನಿಮ್ಗೆ? ಅಮ್ಮ ನಾನು ಇಷ್ಟ. ಅಮ್ಮ ಸಾಪುಡು
ಅವನಿಗೆ ಜಾಸ್ತಿ, ನನ್ಗೆ ಸ್ವಲ್ಪ, ನನ್ಗೆ ಬೆಲ್ಲ. ಅವನಿಗೆ ಜಾಸ್ತಿ. ಏನೇನು ಹೆಂಗ್ಬಿಡುದು ಸತ್ಯ. ಸತ್ಯ ಸತ್ಯ ಹೇಳು. ಅವನಿಗೆ, ನನ್ಗೆ ಚಿಕ್ಕ ಚಿಕ್ಕ ಬಿಟ್ಟು ಅವನಿಗೆ ದೊಡ್ಡ ದೊಡ್ಡ. ಮತ್ತೆ ಕಷ್ಟದ ಕ್ವಶನ್. ಎಸ್ಕೇಪ್ ಆಗ್ತಾ ಇದ್ದ ಅದು ಕರೆಕ್ಟ್. ಮಕ್ಕ ನಾನು ಬುದಾಯನ ಎಂಚ ಬಗ್ಗವನೆ ಜಾವಿತ್ತು ಎಂಚ ಬಗ್ಗವನ್ ಮನೆ. ಅದಕ್ಕೆ ನಂಗೆ ಪೆಟ್ಟು ಜಾಸ್ತಿ. ಇದಕ್ಕೆ ಮಾಡಿಬಿಡ್ತೆ ಒಂದು. ಚೀರ್ತಿ ಯಾರು ಸ್ಟೈಲ್ ಜಾಸ್ತಿ ಮಾಡೋದು? ಒಂಚೂರು ಆರಾಮ್ ತುಲ್ಲೆ. ನಾನು ಎಡ್ಡೆ ಕ್ವಶನ್ ಗುರುಜಿದಾದ್ರೆ ಹಾಗೆ ಬೈದನ. ಲಾಸ್ಟ್ ಕ್ವೆಶ್ಚನ್. ಕೋಪ ಬಂದಾಗ ಯಾರು ಬೇಗ ಸರಿ ಹೋಗುತ್ತಾರೆ? ಪ್ರೀತಿಯ ಮಗಳು. ಓಕೆ, ಇವಾಗ ಮತ್ತೆ 3 ಕ್ವೆಶ್ಚನ್ಸ್ ಆಯ್ತಾ? ನಾನ್ ಕೇಳ್ತೀನಿ. ಯಾರಿಗ್ ಕೋಪ ಬೇಗ ಹೋಗಲ್ಲ? ಚಪ್ಪೆಯಾರು ಮಸ್ತು ಬರ್ತು. ಕೋಪ ಬಂದ್ರೆ ತಣ್ಣಗಾಗ್ಲಿಕ್ಕೆ ತುಂಬಾ ಲೇಟ್. ನಾನ್ ಕಾಯ್ಬೇಕು ಕೋಪ ಯಾವಾಗ ತಣ್ಣಗಾಗ್ತದೆ ಅಂತ ಮಾಡಿಸ್ಬೇಕು ಕೋಪ ತಣ್ಣಗಾಗ್ಲಿಕ್ಕೆ. ಸೊ ಇದೊಂದು ಫನ್ ಗೇಮ್ ಆಗಿತ್ತು. ನಿಮಗೂ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಒಂದ್ ಸ್ವಲ್ಪ ಫನ್ ಅಂಡ್ ಎಂಜಾಯ್ಮೆಂಟ್ ಸಿಗ್ಲಿ ಅಂತ. ಹೇಗೆ ಅನಿಸ್ತು ಅಂತ ಹೇಳಿ. ನನ್ನ ಬಗ್ಗೆ, ನಮ್ಮ ಅಣ್ಣನ ಬಗ್ಗೆ ನಿಮ್ಗೆ ಇನ್ನಷ್ಟು ಡೀಟೇಲ್ಸ್ ಗೊತ್ತಾಯ್ತು ಅಂತ ಅನ್ಕೊಂಡಿರ್ತೀನಿ. ನಾನ್ ಚೆನ್ನಾಗಿ ಕಾಣಿಸ್ತೀನ, ನಮ್ಮ ಅಣ್ಣ ಚೆನ್ನಾಗಿ ಕಾಣಿಸ್ತಾನೆ ಅಂತ ತಪ್ಪದೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೇಕು. ಅಂಡ್ ಇವ್ನ್ ಹ್ಯಾಂಡ್ಸಮ್, ನೀವೆಲ್ಲ ಕನ್ನಡ ಹಾಕೊಂಡು ನೋಡಿ ಇವ್ನ್ ಹ್ಯಾಂಡ್ಸಮೇ ಇಲ್ಲ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಹ್ಯಾಂಡ್ಸಮ್ ಬ್ರದರ್ ಅಂತ ಹೇಳಿದೀರಾ. ಯು ಅಗ್ಲಿಯೆಸ್ಟ್ ಮ್ಯಾನ್ ಆನ್ ಅರ್ತ್. ಲೀವ್ ಮೀ ಅಲೋನ್. ಸೊ ಈ ವಿಡಿಯೋ ಫನ್ ಆಗಿ ಮಾಡಿರೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ನೀವು ಈ ತರ ಮನೆಯಲ್ಲಿ ಮಾಡಿ. ಅಂಡ್ ಲಾಟ್ಸ್ ಆಫ್ ಲವ್. ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್, And ಸಬ್ಸ್ಕ್ರೈಬ್. don't subscribe. ಕೊನೆಗೆ ಈ ಹಿಟ್ಟಿಂದ ಚಪಾತಿ ಮಾಡಿ ತಿನ್ನಿ. ವೇಸ್ಟ್ ಮಾಡಬೇಡಿ ಹಿಟ್ಟನ್ನು ವೇಸ್ಟ್ ಮಾಡಬೇಡಿ. ಕೊನೆಗೆ ಚಪಾತಿ ಮಾಡಿ ತಿನ್ನಿ. ನಿಮ್ಮ ಅಣ್ಣ ತಮ್ಮನಿಗೆ ಕೊಡಿ.